ಉಳ್ಳಾಲ ನಗರಸಭೆದ ನಿರೆಂಡು ಸ್ವಚ್ಛ ಉಳ್ಳಾಲ ಅಭಿಯಾನ ಉಳ್ಳಾಲ ಬೀಚ್ ಶುಚಿತ್ವ ಕಾರ್ಯಕ್ರಮನ ಐತಾರ ಕಾಂಡ ನಡಪಾಯರು. ನಗರಸಭಾ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಕಾರ್ಯಕ್ರಮನ ಉದ್ದೀಪನ ಮಲ್ತದು ಶುಭ ಹಾರೈಸಿದರು. ನಗರಸಭೆ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸುತ್ತಾ ಎಲ್ಲರಿಗೆ ಕ್ಲೀನಿಂಗ್ ಮಾಡುವ ಒಂದು ಉತ್ಸಾಹ ಕೊಡಲಿ ಅಂತೇಳಿ ನಾನು ಕೇಳಿಕೊಳ್ತೇನೆ. ನಗರಸಭೆ ಪೌರಾಯುಕ್ತರು ಶ್ರೀ ರಾಯಪ್ಪ ಪಾತಿರೊಂದು ಪರಿಸರ ಸ್ವಚ್ಛ ಇತ್ತಂಡ ನರಮಾನಿ ಪ್ರಾಣಿ ಪಕ್ಷಿಗಳು ಬದುಕೇರ ಸಾಧ್ಯ ಎಡ್ಡೆ ಗಾಳಿ ನೀರು ಎಡ್ಡೆ ನೆಲ ಇತ್ತಂಡ ಒಂದು ಜಾಸ್ತಿ ವರ್ಷ ಜೀವಿಸಾವಲಿ ಕೊರೋನಾ ಬತ್ತದು ನಮ್ಮ ಜೀವನನೇ ಅಡಿಮೇಲ್ ಮಲ್ತದನು ಈ ನಿಟ್ಟಿಡು ಸ್ವಚ್ಛತೆಗೂ ಜಾಸ್ತಿ ಆದ್ಯತೆ ಕೊರಡು ಪಂಡು ತಿರುಪಾಯಿರು ಬರಬೇಕಾಗಿದೆ. ಸ್ವಚ್ಛತೆ ಇದ್ದರೆ ಮಾತ್ರ ನಗರ ಇರಬಹುದು, ಪರಿಸರ ಇರಬಹುದು. ಇವತ್ತು ಪರಿಸರ ಸ್ವಚ್ಛವಾಗಿದ್ದರೆ ಮಾನವ ಸಂಕುಲ ಹಾಗೂ ಪ್ರಾಣಿ ಸಂಕುಲ ಎಲ್ಲ ಜೀವಿಸಲಿಕ್ಕೆ ಸಾಧ್ಯ. ಇವತ್ತು ಪ್ಲಾಸ್ಟಿಕ್ ಎಂಬ ದೊಡ್ಡ ಮಾರಿ ಇವತ್ತು ಸಮುದ್ರದಲ್ಲಿ ಇಡೀ ಜೀವ ಜಲರಾಶಿಗಳನ್ನ ಬಲಿ ಕೊಡ್ತಾ ಇದೆ. ಇವತ್ತು ನಾವು ನೋಡಿದಾದ್ರೆ ಇಡೀ ಕಡಲ ತೀರದಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು, ಪ್ಲಾಸ್ಟಿಕ್ ತೊಟ್ಟಗಳು, ಪ್ಲಾಸ್ಟಿಕ್ ಲೋಟಗಳು. ಮನುಷ್ಯ ಎಲ್ಲಿ ಇರ್ತಾರೆ ಅಲ್ಲಿ ಯಾವುದು ಹುಲ್ಲುಗಳಿದ್ದಿಲ್ಲ ಎಂಬುದಾಗಿ ನಾವು ಗಾದಿಯಲ್ಲಿ ಕೇಳ್ತೀವಿ. ಈ ರೀತಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಸ್ವಚ್ಛ ಪರಿಸರ ಇದ್ದರೆ ನಾವು ನೀವೆಲ್ಲ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ನೆಲೆ ಇದ್ದರೆ ನಾವೆಲ್ಲ ಸ್ವಲ್ಪ ಸಮಯ ಜೀವಿಸಲಿಕ್ಕೆ ಆಗ್ತದೆ. ಇವತ್ತು ಕೊರೋನಾ ಬಂದು ಇವತ್ತು ನಮ್ಮ ಜೀವನವನ್ನೇ ಅಡಿಮೇಲು ಮಾಡಿದೆ. ಅದಕ್ಕಿಂತ ಸಾಂಕ್ರಾಮಿಕ ರೋಗ ಮುಂದೆ ಬರಲಿಕ್ಕಿದೆ. ಹಾಗಾಗಿ ನಾವೆಲ್ಲರೂ ನಮ್ಮ ನಗರದ ನಾಗರಿಕರು ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಬೇಕು. ಕಸವನ್ನ ಮೂಲದಲ್ಲೇ ಹಸಿ ಕಸ, ಒಣ ಕಸ ಬೇರ್ಪಡಿಸಿ ಪುರಸಭಾ ವಾಹನಕ್ಕೆ ಕೊಡಬೇಕು. ಯಾವುದೇ ಕಾರಣಕ್ಕೂ ರಸ್ತೆ ಬದಿ, ಚರಂಡಿ ಬದಿ ಅಲ್ಲಿ ಬಿಸಾಡುವಂತ ಪದ್ಧತಿಯನ್ನ ಬಿಟ್ಟು ಬಿಡಬೇಕು. ಇವತ್ತು ನಮ್ಮ ಬೀಚ್ ಬದಿಯಲ್ಲಿ ಯಾವಾಗ್ಲೂ ನಮ್ಮ ಗಾಡಿಗಳ ಸ್ವಚ್ಛತೆ ಮಾಡುವ ಪ್ರದೇಶದಲ್ಲಿ ರಾತ್ರಿ ತಂದು ಕಸ ಬಿಸಾಡ್ತಾ ಇದ್ದಾರೆ. ಅದರ ಬಗ್ಗೆ ಕಾನೂನಿನ ಕ್ರಮ ಕೈಗೊಳ್ತೀವಿ. ಇನ್ನು ಮುಂದಿನ ದಿನದಲ್ಲಿ ಅಲ್ಲಿ ಸಿಸಿ ಕ್ಯಾಮೆರಾ ಹಾಕಿ ಎಲ್ಲೆಲ್ಲಿ ಕಸ ಹಾಕ್ತಾರೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅಂತವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ದಂಡವನ್ನು ವಿಧಿಸುವುದಲ್ಲದೆ ಅವರ ವೆಹಿಕಲ್ಗಳನ್ನ ಸೀಜ್ ಮಾಡ್ಲಿಕ್ಕೆ ನಾವು ಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಗರಸಭೆ ಇವತ್ತು ನೂತನ ಆಡಳಿತ ಮಂಡಳಿ ಬಂದಿದೆ. ಅದರೊಟ್ಟಿಗೆ ನಾವು ಕೆಲಸ ಮಾಡಿ ಇವತ್ತು ಸ್ವಚ್ಛತೆ ನಾವೆಲ್ಲರೂ ಕಾಪಾಡಬೇಕು. ನಮ್ಮ ಧ್ಯೇಯ ನಮ್ಮ ನಡುನಾಡಿಗಳಲ್ಲಿ ಸ್ವಚ್ಛತೆ ಇದ್ರೆ ಮಾತ್ರ ಸಾಧ್ಯ. ಏನು ಒಂದ್ ದಿವಸ ನಾವು ಸ್ವಚ್ಛತೆ ಮಾಡಿ ಹೊರಗೆ ಹಿಡಿದು ಗೂಡಿಸಿ ಹೋಗುದಲ್ಲ, ನಮ್ಮ ಮನೆಗಳೆಲ್ಲದನ್ನು ನಾವು ಅಳವಡಿಸಿಕೊಂಡು ನಮ್ಮ ಜೀವಮಾನದಲ್ಲಿ ನಾವು ಈ ಭೂಮಿಯಲ್ಲಿ ಇರುವ ತನಕ ಸ್ವಚ್ಛತೆಯನ್ನ ನಾವು ಕಾಪಾಡಿದ್ರೆ ಅದು ಶಾಶ್ವತವಾದ ಸ್ವಚ್ಛತೆ ಎಂಬುದಾಗಿ ನನ್ನ ಅಭಿಪ್ರಾಯ. ಅಷ್ಟೇ ಅಲ್ಲ, ಈ ಬೀಚ್ ಅನ್ನ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬೀಚ್ ಅನ್ನ ಆಗಿ ನಾವು ಮಾರ್ಪಡಿಸಬೇಕು. ನಮ್ಮ ಉದ್ದೇಶ ಅದೇ. ಸ್ವಚ್ಛತೆಯಲ್ಲಿ ಬರುವಂತ ನಾಗರಿಕರಿಗೆ ಪರಿಸರ ಸ್ವಚ್ಛವಾಗಿರ್ಬೇಕು. ಒಂದು ಅರ್ಧ ಗಂಟೆ, 1 ಗಂಟೆ ಇಲ್ಲಿ ಕೂತ್ಕೊಂಡು ಈ ಪರಿಸರದಲ್ಲಿ ಜನರು ನೆಮ್ಮದಿಯಿಂದ ವಾಪಸ್ ನಮ್ಮ ಮನೆಗಳಿಗೆ ಹೋಗ್ಬೇಕೆಂಬುದಾಗಿ ನಮ್ಮ ಆಲೋಚನೆ ಇದೆ. ಒಳ್ಳೆ ಬೀಚ್ ಅನ್ನಾಗಿ ಮಾರ್ಪಡಿಸಲು ಮುಂದಿನ ದಿನದಲ್ಲಿ ಅದರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಬಂದಂತ ಮತ್ತೊಮ್ಮೆ ಎಲ್ಲರನ್ನ ಆರ್ಥಿಕವಾಗಿ ಸ್ವಾಗತ ಬಯಸುತ್ತಾ ಈ ಕಾರ್ಯ ಇಲ್ಲೇ ನಿಲ್ಲಬಾರದು. ಪ್ರತಿ ಸಂಡೇನು ಮಾಡಬೇಕು, ಪ್ರತಿ ಸಂಡೆ ಸ್ವಚ್ಛತೆಯನ್ನ ಮಾಡಬೇಕೆಂಬುದಾಗಿ ನಮ್ಮ ಉದ್ದೇಶ ಇದೆ. ನಾವೆಲ್ಲರೂ ಅದೇ ರೀತಿಯಾಗಿ ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಕೈ ಜೋಡಿಸಬೇಕೆಂದಾಗಿ ನಾನು ನಿವೃತ್ತ ಶಿಕ್ಷಕಿರು ಶ್ರೀ ವಾಸುದೇವರಾವ್ ಎತ್ಕೊಂದು ಸೊಲ್ಮೆ ಸಂದಾಯರು ನಗರಸಭೆ ಕೌನ್ಸಿಲರ್ ಜಬ್ಬಾರ್ ಸೇರ್ನಂಚ ಮಾತಾ ಕೌನ್ಸಿಲರ್ಲು
ಬೇತೆ ಬೇತೆ ಸಂಘ ಸಂಸ್ಥೆಗಳು ಪಾಲ್ಪಡೆದು ಉಳ್ಳಾಲ ಬೀಚನ್ನು ಸ್ವಚ್ಛ ಮಲ್ತೆರು.